ಯಾವುದೇ ಒಬ್ಬ ರಾಜಕಾರಣಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಮತದಾರರನ್ನ ನಿರ್ಲಕ್ಷಿಸುತ್ತಾ ಬಂದಿರುವುದು ನೋಡುತ್ತಿದ್ದೇವೆ. ಆದರೆ ಅಂತಹ ರಾಜಕಾರಣಿಗಳಿಗೆ ವಿಭಿನ್ನವಾಗಿ ಕಾಗವಾಡ ಮತಕ್ಷೇತ್ರವನ್ನ ತಮ್ಮ ಉಸಿರು ಎಂದು ತಿಳಿದು ಕ್ಷೇತ್ರದ ಮತದಾರರ ಏಳಿಗೆಗೋಸ್ಕರ ಹಗಲಿರುಳು ಶ್ರಮಿಸುತ್ತಿರುವ ಏಕೈಕ ರಾಜ್ಯದ ರಾಜಕಾರಣಿ ಅಂದ್ರೆ ಅದು ಶಾಸಕ ಶ್ರೀಮಂತ ಪಾಟೀಲ್ ಅವರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕ ಶ್ರೀಮಂತ್ ಪಾಟೀಲ್ ಈಗಿನ ರಾಜಕಾರಣಿಗಳಿಗೆ ವಿಭಿನ್ನವಾಗಿ ಯಾವುದೇ ಒಂದು ಪ್ರಚಾರ ಬಯಸದೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಹಾಗೆ ಪ್ರವಾಹದ ಸಂದರ್ಭದಲ್ಲಿಯೂ ಕೂಡ ಕ್ಷೇತ್ರದ ಜನರಿಗೆ ತೊಂದರೆಯಾಗಬಾರದೆಂಬ ಉದ್ದೇಶವನ್ನಿಟ್ಟುಕೊಂಡು ಸರ್ಕಾರದ ಸಹಾಯದ ಜೊತೆಗೆ ತಮ್ಮ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದನಕರುಗಳಿಗೆ ಮೇವು ಮತ್ತು ಹಿಂಡಿ ಹಾಗೂ ನೆರೆ ಸಂತ್ರಸ್ತರಿಗೆ ರವಾ ಮತ್ತು ಸಕ್ಕರೆ ಹಾಗೂ ಕಾಯಿಪಲ್ಲೆ, ಹಾಸಿಗೆ ಹಾಗೂ ಹೊದಿಕೆ ಇದನ್ನ ನಿರಂತರವಾಗಿ ನೆರೆ ಸಂತ್ರಸ್ತರು ತಮ್ಮ ಮನೆಗಳಿಗೆ ತೆರಳುವವರೆಗೆ ಸಹಾಯ ಸಹಕಾರ ಮತ್ತು ತಮ್ಮ ಮನೆಗಳಿಗೆ ತೆರಳಿದ ನಂತರ ಸಹಾಯ ಸಹಕಾರವನ್ನ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ನೀಡುತ್ತಾ ಬಂದಿದ್ದಾರೆ. ಶಾಸಕ ಶ್ರೀಮಂತ್ ಪಾಟೀಲರು ಯಾವಾಗಲೂ ಕ್ಷೇತ್ರದ ಜನರಿಗೆ ಒಂದು ಮಾತು ಹೇಳ್ತಾರೆ. ಅದೇನೆಂದ್ರೆ, ನಾನು ನಾಯಕನಲ್ಲ, ಈ ಕ್ಷೇತ್ರದ ಸೇವಕ. ನನಗೆ ಕ್ಷೇತ್ರದ ಜನರೇ ನನ್ನ ನಾಯಕರು ಮತ್ತು ದೇವರು. ನನ್ನ ಮತಕ್ಷೇತ್ರ ಎಂದರೆ ನನ್ನ ಸ್ವಂತ ಕುಟುಂಬ ಎಂದು ಹೇಳುತ್ತಿರುವ ಶಾಸಕರು ಯಾರಾದರೂ ಇದ್ರೆ ಅದು ಶ್ರೀಮಂತ್ ಪಾಟೀಲ್ ಎಂದು ಹೇಳಬಹುದು. ಶ್ರೀಮಂತ್ ಪಾಟೀಲ್ ಶಾಸಕರಾದ ನಂತರ ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಇಲ್ಲಿಯವರೆಗೆ ಸುಮಾರು 948 ಕೋಟಿ ರೂಪಾಯಿ ಬಸವೇಶ್ವರ ಏತ ಯೋಜನೆಗೆ ಹಣ ತಂದ ಕೀರ್ತಿ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ಸಲ್ಲುತ್ತದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಜೊತೆಗೆ ಎಲ್ಲ ಇಲಾಖೆಯಿಂದ ಸುಮಾರು 500 ಕೋಟಿಗಿಂತ ಹೆಚ್ಚು ಅನುದಾನವನ್ನ ತಂದಿದ್ದಾರೆ. ಅವರ ಗುರಿ ಒಂದೇ, ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ಸಭೆ ಮತ್ತು ಮೇಲಿಂದ ಮೇಲೆ ನೀರಾವರಿ ಇಲಾಖೆಯ ಸಚಿವರಾದ ಗೋವಿಂದ ಕಾರಜೋಳ ಅವರಿಗೆ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಲು ಅನುದಾನ ನೀಡಿ ಎಂದು ಮನವಿ ಮಾಡಿಕೊಳ್ಳುವುದರ ಜೊತೆಗೆ ಶತಾಯಗತಾಯ ನೀರು ಹರಿಸುವ ಸತತ ಪ್ರಯತ್ನದಲ್ಲಿ ಇದ್ದಾರೆ. ಈಗಿನ್ನು ಬೇಸಿಗೆ ಪ್ರಾರಂಭಗೊಂಡಿದೆ. ಆದರೂ ಕೂಡ ಕಾಗವಾಡ ಮತಕ್ಷೇತ್ರದ ಮದಪಾವಿ, ಸಿದ್ದೇವಾಡಿ, ಕವಲಗುಡ್ಡ, ಮೋಳೆ, ಕೆಂಪುವಾಡ, ನವಲಹಾಳ, ಕಿಡಿಗೇಡಿ, ಮಂಗಸೂಳಿ ಸೇರಿದಂತೆ ಅನೇಕ ಗ್ರಾಮಗಳ ಸಾವಿರಾರು ಎಕರೆ ಭೂಮಿಗೆ ಅನುಕೂಲವಾಗಲಿದೆ. ಈಗಾಗಲೇ ಈ ಭಾಗದಲ್ಲಿ ರೈತರು ಕಬ್ಬು ಸೇರಿದಂತೆ ಅನೇಕ ವಾಣಿಜ್ಯ ಬೆಳೆಗಳನ್ನು ಹಾಗೂ ದ್ರಾಕ್ಷಿ, ದಾಳಿಂಬೆ, ಪೇರಲ ಸೇರಿದಂತೆ ಅನೇಕ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ನೀರಿನ ಕೊರತೆ ಉಂಟಾಗುತ್ತಿರುವ ಪರಿಣಾಮ ಈ ಬೆಳೆಗಳಿಗೆ ನೀರು ಪೂರೈಕೆ ಇನ್ನು ಕೆಲವೇ ದಿನಗಳಲ್ಲಿ ನಿಂತು ಹೋಗುತ್ತಿತ್ತು. ಅಲ್ಲದೆ ಈ ಭಾಗದಲ್ಲಿ ಬಾವಿ ಹಾಗೂ ಕೊಳವೆ ಬಾವಿಗಳ ನೀರು ಹೆಚ್ಚಾಗಿ ಬತ್ತಿ ಹೋಗುವ ಸಂದರ್ಭ ಇರುತ್ತಿತ್ತು. ಅಂತಹ ಬೇಸಿಗೆಯ ಸಂದರ್ಭದಲ್ಲಿ ಗ್ರಾಮದ ಜನರಿಗೆ ಅನುಕೂಲಕರವಾಗಲಿದೆ ಎನ್ನುವ ದೃಷ್ಟಿಯನ್ನಿಟ್ಟುಕೊಂಡು ನೀರನ್ನ ಹರಿಸಲಾಗಿದೆ. ಹಿಪ್ಪರಗಿ ಅಣೆಕಟ್ಟು ನಿರ್ಮಾಣವಾದ ಸಮಯದಿಂದಲೂ ಇಲ್ಲಿಯವರೆಗೂ ಕೂಡ ಎಂದಿಗೂ ನೀರು ಹರಿಸಲಾಗದೆ ಇದರಿಂದ ಈ ಭಾಗದ ರೈತರಲ್ಲಿ ಸಂತಸ ಹೆಚ್ಚಿಸಿದೆ. ಬೇಸಿಗೆಯ ಅವಧಿಯಲ್ಲಿ ನಮ್ಮ ಬೆಳೆಗಳನ್ನ ಹಾಗೂ ಜಾನುವಾರುಗಳನ್ನ ರಕ್ಷಿಸುವುದೇ ಕಷ್ಟವಾಗಿತ್ತು. ಆದರೆ ಶ್ರೀಮಂತ್ ಪಾಟೀಲರ ಈ ಪ್ರಯತ್ನದ ಪರಿಣಾಮ ನಮ್ಮ ಬೆಳೆಗಳು ರಕ್ಷಣೆಯಾಗಿವೆ ಎನ್ನುತ್ತಾರೆ ರೈತರು. ಬೇಸಿಗೆ ಕಾಲದಲ್ಲಿ ಅದರಿಂದ ಜನರಿಗೆ ಉಲ್ಲಾಸ ತುಂಬಿದೆ ಮತ್ತು ಈ ಭಾಗದ ಶಾಸಕರು ಎಷ್ಟು ಪ್ರಯತ್ನ ಮಾಡಿ ನೀರು ಬಿಟ್ಟಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು. ನಂತರ ಮಾತನಾಡಿದ ಶಾಸಕ ಶ್ರೀಮಂತ್ ಪಾಟೀಲ್ ಅವರು, ಕಾಗವಾಡ ಮತಕ್ಷೇತ್ರದ ರೈತಾಪಿ ವರ್ಗದ ಜನರು ಸ್ವಾವಲಂಬಿಯಾಗಿ ಬದುಕಬೇಕು. ನನಗೆ ಯಾವುದೇ ಸಚಿವ ಸ್ಥಾನದ ಆಸೆ ಇಲ್ಲ. ನನಗೆ ಆಸೆ ಇರುವುದು ಒಂದೇ, ಶ್ರೀ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವುದು. ಕ್ಷೇತ್ರದ ಜನರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ಶಾಸಕನಾಗಿ ಮಾಡಿದ್ರೆ ಕೀರ್ತನದ ಜನರಿಗಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದು ಹೇಳಿದ್ರು. ಶ್ರೇಷ್ಠ ನಮಗೆ ನೀವು ಜನ ಅಂದ್ರೆ ನೀವು ಎಲ್ಲಕ್ಕಿಂತ ಅದ್ರ ಮುಂದೆ ಯಾರಿಲ್ಲ. ನೀವು ಎಲ್ಲಕ್ಕಿಂತ ಶ್ರೇಷ್ಠ. ನಿಮಗ ಸೇವಾ ಮಾಡೋ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಜೊತೆಲೇನ ನಾವು ಇರ್ತೀವಿ. ನಮಗೇನೋ ಈಗ ಎಕ್ಸ್ಪಾನ್ಷನ್ದಾಗ ಲೀಡರ್ಶಿಪ್ಪಿಗೆ ಯಾರು ಕೊಡ್ತೀನಿ ಅಂದವರು ಯಾರು ಅದು ನಾನು ನಿಮ್ಮ ಮುಂದೆ ಬರೋದು ಕೊಡ್ತೀನಿ. ನಾ ಬರೋದು ಸುಧಾ ಕೊಡ್ಲಾಗ್ತಾ ಇದ್ದೀನಿ. ಕೆಳೆಗಾವ ಬಸವೇಶ್ವರ ಯಾತ್ನಾರ ಅವ್ರಿ 4 ತಿಂಗಳದಾಗ ಮುಗಿಸ್ರಿ. ನಿಮ್ಮ ತೆಗಿದ್ರಿ. ನಮ್ಮ ಯಾನ ಕೊಡೋರಿಗಿರಲ್ಲ ಮಿಲಿಟ್ರಿಶಿಪ್ ಬೇರೆದವ್ರಿಗೆ ಕೊಡ್ರಿ. ನನಗೆ ಬೇಡ. ಯಾಕಂದ್ರೆ ಮಿಲಿಟ್ರಿಶಿಪ್ ಏನು ದೊಡ್ಡ ಮಾತು ನನ್ನ ಸಲುವಾಗಿಲ್ಲ. ನಿಮ್ಮದು ಕಲ್ಯಾಣ ನಿಮ್ಮ ಸುಖ ಯಾವ್ದಾರಾಗೈತೆ ಅದನ್ನ
ನಾನು ಅದಕ್ಕೆ ಹೆಚ್ಚು ಪ್ರಾಧಾನ್ಯ ಅದಕ್ಕೆ ನಾನು ಕೊಡ್ತೀನಿ. ಅದಕ್ಕೆ ಅದೀನಿ. ಮತ್ತು ನೀವು ಏನು ಇದಿರಲ್ಲ ಯಾರು ಬೇಕಾದಾಗ ನಿಮ್ಮ ಜೊತೆಲೇ ನನ್ನ ಮೋಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪಿಂಟು ಮುಂಚೆ ಅವರು ಮಾತನಾಡಿ, ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಂದ ಕಾಗವಾಡ ಮತಕ್ಷೇತ್ರ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಅಷ್ಟೇ ಅಲ್ಲದೆ ಕ್ಷೇತ್ರದ ಜನರಿಗಾಗಿ ಹಗಲಿರುಳು ಶ್ರಮಿಸುವಂತ ರಾಜ್ಯದ ಏಕೈಕ ಶಾಸಕ ಶ್ರೀಮಂತ್ ಪಾಟೀಲ್ ಎಂದು ಹೇಳಿದರು. ಇವತ್ತಿನ ದಿವಸ ಮಾನ್ಯ ನಮ್ಮ ಭಾಗದ ಶಾಸಕರು ಹಸಿರು ಕ್ರಾಂತಿ ಹರಿಕಾರರಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಅವರು ಈ ಬೇಸಿಗೆ ದಿನದಲ್ಲಿ, ಕಡ ಬೇಸಿಗೆ ದಿನದಲ್ಲಿ ದನಗಳು, ಕರುಗಳು ಹಾಗೂ ರೈತರ ಬೆಳೆಗಳ ಬಹಳ ಬತ್ತಿ ಹೋಗೋದ್ರಿಂದ ಈ ಭಾಗದ ತೊಂದರೆಯನ್ನು ಅವರು ಕಣ್ಣಾರೆ ನೋಡಿ ಮಾನ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿ ಈ ಭಾಗ ಇವತ್ತಿನ ದಿವಸ ಈ ಎರಡನೇ ಬಾರಿಗೆ ನಮ್ಮ ಕೆನಾಲ್ ಮುಖಾಂತರ ನೀರನ್ನು ಹರಿಸಿದಾರ. ಮಾನ್ಯ ಶಾಸಕರಿಗೆ ನಮ್ಮ ಎಲ್ಲ ಸುತ್ತಮುತ್ತಲ ಐನಾಪುರ್, ಮೋಳೆ, ಕೌಲಗೋಡ್ ಹಾಗೂ ಸಿದ್ದೇವಾಡಿ, ಮಧುವಾಯಿ, ಮಂಗಸೂಳಿ ಹಾಗೂ ಸುಮಾರು ಹಳ್ಳಿಗಳು ಬರದ ನಾಡಿನಲ್ಲಿ ಇರ್ತಿರ್ತಕ್ಕಂಥ ಈ ನಮ್ಮ ಹಳ್ಳಿಗಳು, ಕಾಗವಾಡ ತಾಲೂಕಿನಲ್ಲಿ ಇರ್ತಿರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತಿನ ದಿವಸ ಭಾರಿ ಒಂದು ರೈತರ ಒಂದು ಹಸುಮುಖ್ಯತರಾಗಿದ್ದಾರೆ ಇವತ್ತಿನ ದಿವಸ. ಯಾಕಂದ್ರೆ ಇಂಥ ಒಂದು ಕಡ ಬೇಸಿಗೆಯಲ್ಲಿ ಇವತ್ತಿನ ದಿವಸ ಗಿಡಗಳು ಸಹಿತ ಒಣಗಿರುವಂಥ ಸಂದರ್ಭದಲ್ಲಿ ಬೆಳೆಗಳು ಕೂಡ ರೈತರಿಗೆ ಭಾಳ ತುಂಬ ಪ್ರಾಬ್ಲಮ್ ಆಗಿದ್ವು. ಹೀಗಾಗಿ ಜನ ತತ್ತರಿಸಿ ಹೊಟ್ಟಿದ್ರು. ಬೇಸಿಗೆದಲ್ಲಿ ಹಿಂದಿನ ವರ್ಷ ಕೂಡ 2 ಡೈಲಿ ವರ್ಷ 1 ತಿಂಗಳು 2 ತಿಂಗಳು ಮುಂಚಿತವಾಗಿರ್ತಕ್ಕಂಥ ನೀರನ್ನು ಹರಿಸಿದ್ರು ಹೋದ ವರ್ಷ ಕೂಡ. ಈ ವರ್ಷ ಕೂಡ ಕಡ ಬೇಸಿಗೆಯಲ್ಲಿ ಇಂಥ ಸಂದರ್ಭದಲ್ಲಿ ಇಂಥ ಸುಡು ಬಿಸಿಲಲ್ಲಿ ನೀರನ್ನು ಹರಿಸಿರ್ತಕ್ಕಂಥ ಭಗೀರಥರಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಅವರಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಶಾಸಕರ ಆಪ್ತ ಸಹಾಯಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.